ಹರೇ ಕೃಷ್ಣ. ಸಮಸ್ತ ವೀಕ್ಷಕ ಬಂಧುಗಳಿಗೆ ನಿತ್ಯ ಚೈತನ್ಯ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ. ವಿಜಯದ ಏಕಾದಶಿ ಸ್ಕಂದ ಪುರಾಣದಲ್ಲಿ ಈ ಏಕಾದಶಿಯ ಬಗ್ಗೆ ತಿಳಿಸಲಾಗಿದೆ. ಯುಧಿಷ್ಠಿರನು, ಹೇ ವಸುದೇವನೇ, ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಯಾವ ಏಕಾದಶಿ ಬರುತ್ತದೆ ಹಾಗೂ ಅದನ್ನು ಯಾವ ರೀತಿ ಆಚರಿಸಬೇಕು ಎಂದು ತಿಳಿಸಿ ಎಂದು ಹೇಳಿದನು. ಆಗ ಭಗವಂತನಾದ ಶ್ರೀಕೃಷ್ಣನು, ಹೇ ಯುಧಿಷ್ಠಿರನೇ, ಒಂದು ಬಾರಿ ಕಮಲಾಸನದ ಮೇಲೆ ಆರೂಢನಾದ ಬ್ರಹ್ಮದೇವರನ್ನು ಉದ್ದೇಶಿಸಿ ನಾರದರು, ಹೇ ಸುರಶ್ರೇಷ್ಠರೇ, ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ವಿಜಯದ ಏಕಾದಶಿಯ ವೃತವನ್ನು ಪಾಲಿಸಿದರೆ ಯಾವ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂಬುದು ನನಗೆ ದಯಮಾಡಿ ತಿಳಿಸಿ ಎಂದು ಕೇಳಿದನು. ಆಗ ಬ್ರಹ್ಮದೇವರು, ಹೇ ನಾರದನೇ, ನಾನು ನಿನಗೆ ಒಂದು ಸುಂದರವಾದ ಕಥೆಯನ್ನು ಹೇಳುತ್ತೇನೆ, ಕೇಳು ಎಂದರು. ಈ ವೃತವು ಅತಿ ಪ್ರಾಚೀನವಾದದ್ದು, ಪವಿತ್ರವಾದದ್ದು. ಈ ವಿಜಯದ ಏಕಾದಶಿ ರಾಜ ಮಹಾರಾಜರಿಗೆ ವಿಜಯವನ್ನು ದಯಪಾಲಿಸುವಂಥದ್ದಾಗಿದೆ. ಪೂರ್ವದಲ್ಲಿ ಶ್ರೀರಾಮಚಂದ್ರನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಾಗ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಪಂಚವಟಿಯಲ್ಲಿ ಇರುತ್ತಿದ್ದರು. ಅಲ್ಲಿಂದಲೇ ಸೀತಾಮಾತೆಯನ್ನು ರಾವಣನು ಅಪಹರಿಸಿದನು. ಆದ್ದರಿಂದ ಶ್ರೀರಾಮಚಂದ್ರನು ದುಃಖಿತನಾದನು. ಆಗ ರಾಮಲಕ್ಷ್ಮಣರಿಬ್ಬರು ಸೀತೆಯನ್ನು ಅರಸುತ್ತ ವನದಲ್ಲಿ ಅಲೆದಾಡತೊಡಗಿದರು. ದೂರ ಸಾಗಿದ ಮೇಲೆ ಅಂತ್ಯಾವಸ್ಥೆಯಲ್ಲಿರುವ ಜಟಾಯು ಸಿಕ್ಕನು. ನಂತರ ಅವರು ವನದಲ್ಲಿರುವ ಕಬಂದನೆಂಬ ರಾಕ್ಷಸನನ್ನು ಕೊಂದರು. ಸುಗ್ರೀವನೊಂದಿಗೆ ಮೈತ್ರಿಯನ್ನು ಬೆಳೆಸಿ ವಾನರ ಸೇನೆಯನ್ನು ಕಟ್ಟಿದರು. ವಾನರ ಸೇನೆಯಲ್ಲಿ ಪ್ರಮುಖನಾದ ಹನುಮಂತನು ರಾಮನಿಂದ ರಾಮಾಂಕಿತವನ್ನು ಉಂಗುರವನ್ನು ಪಡೆದು ಲಂಕೆಗೆ ಅಶೋಕವನದಲ್ಲಿ ಇದ್ದ ಸೀತೆಯನ್ನು ಶೋಧಿಸಿದನು. ಹನುಮಂತನು ಲಂಕೆಯಿಂದ ಮರಳಿ ಶ್ರೀರಾಮನಿಗೆ ಅಲ್ಲಿಯ ವೃತ್ತವನ್ನೆಲ್ಲ ಅರುಹಿದನು. ಅನಂತರ ರಾಮನು ಸುಗ್ರೀವ ಆಜ್ಞೆಯನ್ನು ಪಡೆದು ಸೈನ್ಯ ಸಹಿತ ಲಂಕೆಯ ಕಡೆಗೆ ಪ್ರಸ್ಥಾನವನ್ನು ಮಾಡಲು ನಿರ್ಧರಿಸಿದನು. ಶ್ರೀರಾಮಚಂದ್ರನು ಸೈನ್ಯದೊಂದಿಗೆ ಸಮುದ್ರದ ಕಡೆಗೆ ಬಂದರು. ಅನಂತರ ಲಕ್ಷ್ಮಣನು ಉದ್ದೇಶಿಸಿ, ಹೇ ಸುಮಿತ್ರನಂದನೆ, ಈ ಅಗಾಧವಾದ ಸಮುದ್ರವು ಅನೇಕ ಭಯಂಕರ ಜೀವಜಂತುಗಳಿಂದ ತುಂಬಿದೆ. ಅದನ್ನು ಸುಲಭವಾಗಿ ಪಾರು ಮಾಡುವಂತಹ ಯಾವುದೇ ಯೋಜನೆ ನನಗೆ ಹೊಳೆಯುತ್ತಿಲ್ಲ ಎಂದನು. ಆಗ ಲಕ್ಷ್ಮಣನು, ಅಣ್ಣ, ನೀವೇ ಆದಿದೇವ ಮತ್ತು ಪುರಾಣ ಪುರುಷರಾಗಿರುವಿರಿ. ನಿಮ್ಮಿಂದ ಯಾವುದೇ ವಿಷಯವನ್ನು ಅಡಗಿಸಿಕೊಳ್ಳಲು ಸಾಧ್ಯವೇ? ಈ ದ್ವೀಪದಲ್ಲಿ ಭಗದಲಭ್ಯ ಎಂಬ ಮುನಿ ಇರುತ್ತಾರೆ. ಹತ್ತಿರದಲ್ಲಿ ಅವರ ಆಶ್ರಮವಿದೆ. ಹೇ ರಘುನಂದನನೇ, ಪ್ರಾಚೀನ ಕಾಲದಲ್ಲಿ ಅವರು ಇಲ್ಲಿ ಇರುತ್ತಿದ್ದರು. ನಾವು ಅವರನ್ನು ಕೇಳೋಣ ಎಂದನು. ಲಕ್ಷ್ಮಣನ ಈ ಮಾತನ್ನು ಕೇಳಿ ಶ್ರೀರಾಮಚಂದ್ರನು ಬಕದಲಭ್ಯ ಮುನಿಯನ್ನು ಭೇಟಿಯಾಗಲು ಅವರ ಆಶ್ರಮದ ಕಡೆಗೆ ಹೊರಟನು ಮತ್ತು ಅವರನ್ನು ನೋಡಿದ ಕೂಡಲೇ ಅವರಿಗೆ ನಮಸ್ಕರಿಸಿದನು. ಆಗ ಮುನಿವರಿಯರು, ಇವರೇ ಆ ಪರಮ ಪುರುಷೋತ್ತಮ ಶ್ರೀರಾಮನೆಂದು ಗುರುತಿಸಿದರು. ಇದನ್ನು ನೋಡಿ ಮುನಿವರಿಯರಿಗೆ ಆನಂದವಾಯಿತು. ಮುನಿಯು ಶ್ರೀರಾಮನನ್ನು, ನಿಮ್ಮ ಆಗಮನಕ್ಕೆ ಕಾರಣವೇನು ಎಂದು ಕೇಳಿದನು. ಆಗ ಶ್ರೀರಾಮಚಂದ್ರನು, ಹೇ ಮುನಿವರ್ಯರೇ, ರಾವಣನನ್ನು ಸಂಹಾರ ಮಾಡುವುದಕ್ಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ಕೃಪೆ ಮಾಡಿ ತಾವು ಈ ಸಮುದ್ರವನ್ನು ದಾಟುವುದು ಹೇಗೆ ಎಂಬುದು ತಿಳಿಸಿ ಎಂದು ಕೇಳಿದನು. ಆಗ ಬಕದಲಭ್ಯನು, ಶ್ರೀರಾಮನೇ, ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದಲ್ಲಿ ವಿಜಯದ ಏಕಾದಶಿ ಬರುತ್ತದೆ. ವಿಜಯದ ಏಕಾದಶಿಯ ವೃತವನ್ನು ಪಾಲಿಸಿದರೆ ವಿಜಯವು ನಿಶ್ಚಿತವಾಗಿ ಲಭಿಸುತ್ತದೆ. ಹೇ ರಾಜನೇ, ಈಗ ಈ ವೃತದ ವಿಧಿವಿಧಾನವನ್ನು ನಾನು ಹೇಳುತ್ತೇನೆ, ಕೇಳಿರಿ. ದಶಮಿಯೆಂದು ಒಂದು ಕಳಶವನ್ನು ಸ್ಥಾಪಿಸಬೇಕು. ಅದು ಬಂಗಾರ, ಬೆಳ್ಳಿ, ತಾಮ್ರ ಅಥವಾ ಮಣ್ಣಿನದು ಆಗಿರಬೇಕು. ಅದರಲ್ಲಿ ನೀರನ್ನು ತುಂಬಿ ಎಲೆಯನ್ನು ಹಾಕಬೇಕು. ಅದರ ಮೇಲೆ ಭಗವಂತನಾದ ಶ್ರೀಮನ್ನಾರಾಯಣನ ಸುವರ್ಣ ಪ್ರತಿಮೆಯನ್ನು ಸ್ಥಾಪಿಸಬೇಕು. ಏಕಾದಶಿಯ ಪ್ರಾತಃಕಾಲದಲ್ಲಿ ಬೇಗನೆ ಎದ್ದು ಸ್ನಾನ ಮಾಡಬೇಕು. ತದನಂತರ ಪುಷ್ಪಮಾಲೆ, ಚಂದನ, ಅಡಿಕೆ ಮತ್ತು ತೆಂಗಿನಕಾಯಿಯನ್ನು ಅರ್ಪಣೆ ಮಾಡಿ ಆ ಕಲಶವನ್ನು ಪೂಜಿಸಬೇಕು. ಗಂಧ, ಧೂಪ, ದೀಪ, ನೈವೇದ್ಯ ಇತ್ಯಾದಿಗಳಿಂದ ಆ ಕಲಶವನ್ನು ಪೂಜಿಸಬೇಕು. ಸಂಪೂರ್ಣ ದಿನ ಆ ಕಲಶದ ಮುಂದೆ ಕುಳಿತು ಕೀರ್ತನೆ ಮಾಡಬೇಕು. ಅದರೊಂದಿಗೆ ಜಾಗರಣೆಯನ್ನು ಮಾಡಬೇಕು. ವೃತದ ಅಖಂಡ ಸಿದ್ಧಿ ಪ್ರಾಪ್ತಿಗಾಗಿ ತುಪ್ಪದ ದೀಪವನ್ನು ಹಚ್ಚಬೇಕು. ಅನಂತರ ದ್ವಾದಶಿಯಂದು ನದಿ, ಜರಿ ಅಥವಾ ಸರೋವರದ ದಂಡೆಗೆ ಹೋಗಿ ಆ ಕಲಶವನ್ನು ವಿಧಿವತ್ತಾಗಿ ಪೂಜೆ ಮಾಡಿ ಅದನ್ನು ವೇದಾಂತನಾದ ಬ್ರಾಹ್ಮಣನಿಗೆ ದಾನವನ್ನು ಮಾಡಬೇಕು. ಮಹಾರಾಜನೇ, ಕಲಶದೊಂದಿಗೆ ಇತರ ದಾನವನ್ನು ಸಹ ಮಾಡಬೇಕು. ಹೇ ಶ್ರೀರಾಮನೇ, ನೀವು ನಿಮ್ಮ ಸೇನಾಧಿಪತಿಯೊಂದಿಗೆ ಈ ವೃತವನ್ನು ಪಾಲಿಸಬೇಕು. ಅದರಿಂದ ನಿಮಗೆ ವಿಜಯವು ಪ್ರಾಪ್ತಿಯಾಗುತ್ತದೆ ಎಂದನು. ಅನಂತರ ಬ್ರಹ್ಮನು, ಹೇ ನಾರದನೇ, ಮುನಿವರ್ಯರ ಹೇಳಿಕೆಯಂತೆ ಪ್ರಭು ಶ್ರೀರಾಮಚಂದ್ರನು ವಿಜಯದ ಏಕಾದಶಿ ವೃತವನ್ನು ಆಚರಿಸಿದನು. ಈ ವೃತದ ಪ್ರಭಾವದಿಂದ ಶ್ರೀರಾಮನು ವಿಜಯಿಯಾದನು. ಹೇ ಪುತ್ರನೇ, ಈ ವೃತದ ಪ್ರಭಾವದಿಂದ ಮನುಷ್ಯನಿಗೆ ಈ ಜೀವನದಲ್ಲಿ ವಿಜಯವು ಪ್ರಾಪ್ತಿಯಾಗಿ ಅಕ್ಷಯ ಪರಲೋಕದ ಪ್ರಾಪ್ತಿಯಾಗುತ್ತದೆ ಎಂದನು. ಭಗವಂತನಾದ ಶ್ರೀಕೃಷ್ಣನು ಈ ಪ್ರಕಾರ ವಿಜಯದ ಏಕಾದಶಿಯ ವೃತವನ್ನು ಮಾಡಬೇಕು. ಈ ಏಕಾದಶಿಯ ಮಹಾತ್ಮೆಯನ್ನು ಕೇಳಿದರೆ ವಾಜಪೇಯ ಯಜ್ಞ ಮಾಡಿದಷ್ಟು ಫಲ ಪ್ರಾಪ್ತಿಯಾಗುತ್ತದೆ ಎಂದನು. ಹರೇ ಕೃಷ್ಣ.